ಮುಂಬಯಿಯ ಪಶ್ಚಿಮ ಉಪನಗರಗಳಾದ ಜುಹು, ಅಂಧೇರಿ, ವರ್ಸೋವಾ, ವಿಲೆ ಪಾರ್ಲೆ ಪರಿಸರದ ಬಂಟ ಬಾಂಧವರ ಪ್ರತಿಷ್ಠೆಯ ಸಂಘಟನೆ ಜವಾಬ್ ಇದರ 23ನೇ ವಾರ್ಷಿಕೋತ್ಸವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಮುಂಬಯಿಯ ಪಶ್ಚಿಮ ಉಪನಗರಗಳಾದ ಜುಹು, ಅಂಧೇರಿ, ವರ್ಸೋವಾ, ವಿಲೆ ಪಾರ್ಲೆ ಪರಿಸರದ ಬಂಟ ಬಾಂಧವರ ಪ್ರತಿಷ್ಠಿತ ಸಂಸ್ಥೆ ಜವಾಬ್ ಇದರ 23ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭವು ಜನವರಿ 11ರಂದು ಸಂಜೆ ಅಂಧೇರಿ ಪಶ್ಚಿಮ ಗ್ರೀನ್ ಏಕರ್ಸ್ ಬಳಿಯ ಲೋಖಂಡ್ವಾಲಾ ಕಾಂಪ್ಲೆಕ್ಸ್ ರೆಸಿಡೆನ್ಸ್ ಅಸೋಸಿಯೇಷನ್ ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸದಸ್ಯೆಯರ ಯುವ ವಿಭಾಗದವರ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಮಾರಂಭ ಆರಂಭಗೊಂಡಿತು. ಬಳಿಕ ತುಳುನಾಡಿನ ದೈವಾರಾಧನೆಯನ್ನು ಬಿಂಬಿಸುವ ಭಂಡಾರವನ್ನು ದೈವದ ದರ್ಶನದೊಂದಿಗೆ ವೇದಿಕೆಗೆ ತರಲಾಯಿತು. ಕಾಲಾದಿ ನಡುವತ್ತಂಚಿನ ಪ್ರಥಮ ವಾರ್ಷಿಕೋತ್ಸವತೆ ಆಡರು ನೆತ್ತದು ಮೀರು ಬೆರಿಸೆಯಾಡು ಜವಾಬ್ದಾರಿ ಬಿರಡು ಅವೇತ ಬೆನ್ನಿಯರು ಬೆಳಿನ ಕೆಳಗೆ ಇಮ್ಮುಂಡು ಕೊಟ್ಟಿಲ್ಲ ಏನ ಇಂಟೆನೆ ಮುಟ್ಟು ಜತೆ ಇರು ಓಲಿ ಇತ್ತರು ಇನ್ನೀರ್ನ ಪುದರ ಬರಡು ನನ್ನ ಕಾರಣ ಯಾರು ಈಜು ಮಾದಿ ಮತ್ತೆ ಏನನ್ನ ನಂಬುದು ಬತ್ತಿನ ಕೆಳಗೆ ಇಮ್ಮುಂಡು ಕೊಟ್ಟೆ ಬಂದು ನೆಟ್ಟದು ಅವೇತ ಜನಗಳಿಗೆ ತುಜಪ್ಪದು ಕೊಡ್ತೆ ಅತ್ತೆ ಅಯ್ಯ ಸಟ್ರೆ చాలా చింತೆ ಮಾಡ್ಕೊಚ್ಚಿ ಇರೆಗಿ ಏರ್ಲ ಇಕ್ಕಿ ಬಂದು ಎನ್ನೊಚ್ಚಿ ಇನ್ನ ಬಿರಿಸಾಯಾದು ಇರೋಡು ಯಾನುಲ್ಲೆ. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಜವಾಬ್ನ ಅಧ್ಯಕ್ಷ CAIR ಶೆಟ್ಟಿ, ಸ್ಥಾಪಕ ಅಧ್ಯಕ್ಷ ದಿವಾಕರ್ ಶೆಟ್ಟಿ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಉಪಾಧ್ಯಕ್ಷ ರಮೇಶ್ ಎನ್ ಶೆಟ್ಟಿ ಸ್ವಾಗತಿಸಿದರು. The small seed of Jawab was planted by some of our salvars of our area. They poured water to it in the form of their generous donation. The other most important aspect for the growth of the seed, that is fresh air and light, has been provided by you all in the form of your encouragement and air of confidence given to us. Because of that, the seed has grown into a young and strong tree of 23 years old. ಗೌರವ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಶೆಟ್ಟಿ ಕಡಂದಲೆ ವಾರ್ಷಿಕ ವರದಿ ವಾಚಿಸಿದರೆ, ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ರೇಷ್ಮಾ ಆರ್ ಶೆಟ್ಟಿ ಯುವ ವಿಭಾಗದ ಚಟುವಟಿಕೆಗಳ ವಿವರ ನೀಡಿದರು. ಕಲಿನ 22ನೇ ವರ್ಷದ ಸ್ನೇಹ ಸಮ್ಮೇಳನ ಹೋಯಿನ ವರ್ಷ ಜನವರಿ 5 ತಾರೀಕಿಗೆ ಒಂದುವೇ ಜಾಗೆಡ್ ಭಾರಿ ವಿಜೃಂಭಣೆ ನಡೆದನು. ನಮ್ಮ ಜವಾಬ್ದಾರ ಸದಸ್ಯರು ಅಕಲನ ಜೋಕುಲು ಭಾರಿ ಪೊರ್ಲುದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುರಿತು ಮಾತಿನೆಲ್ಲ ಪ್ರಶಂಸೆಗೆ ಪಾತ್ರರಾದರು. Last year we started off with a cricket match at Srimati Janki Devi School. We not only organized it, but we also won the championship trophy under the leadership of Mr. Roshan Shetty. Apart from our boys, our girls were also no less. ಈ ಶುಭ ಅವಸರದಲ್ಲಿ ವೈವಾಹಿಕ ಜೀವನದ ಸುವರ್ಣ ಮಹೋತ್ಸವವನ್ನು ಆಚರಿಸಿದ ಉದ್ಯಮಿಗಳು, ದಾನಿಗಳು ಆದ ಆನಂದ್ ಶೆಟ್ಟಿ, ಶಿರೋಮಣಿ ಶೆಟ್ಟಿ ದಂಪತಿ, ರಘುವೀರ್ ಶೆಟ್ಟಿ, ಸುನೀತಾ ಶೆಟ್ಟಿ ದಂಪತಿ, ರಘುರಾಮ್ ಶೆಟ್ಟಿ, ಭವಾನಿ ಶೆಟ್ಟಿ ದಂಪತಿ ಅವರನ್ನು ಸನ್ಮಾನಿಸಲಾಯಿತು. ಜವಾಬ್ನ ಸ್ಥಾಪಕ ಅಧ್ಯಕ್ಷರಾದ ದಿವಾಕರ್ ಎಂ ಶೆಟ್ಟಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಅಧ್ಯಕ್ಷೀಯ ಭಾಷಣಗೈದ CAIR ಶೆಟ್ಟಿ, ಸಂಸ್ಥೆಯು ಸ್ಥಾಪಿಸಿದ ಉದ್ದೇಶಕ್ಕನುಸಾರವಾಗಿ ಕಾರ್ಯವೆಸಗುತ್ತಿದ್ದು ಮುಂದಕ್ಕೂ ಎಲ್ಲರ ಸಹಕಾರವಿರಲಿ ಎಂದರು. ನಮ್ಮ ಜವಾಬುದ ಮೇನ್ ಉದ್ದೇಶ ಬಂದಾಗ ನಮ್ಮ ಉರಿಯೋರಿಯಾಗ ತಿಕ್ಕೊಂದು ಪೋಡು ಸುಖ ದುಕ್ಕೋಡು ಶೇರ್ ಮಾತೊಂದು ಪೋಡು ಅಂಚೆನೆ ಗುರ್ತ ಅಂತ ಗುರ್ತ ಮತ್ತೊಂದು ಪೋಡು ಗುರ್ತ ಇತ್ತೇನ ಅರ್ಥ ಮತ್ತೊಂದು ಪೋಡು ಬೊಕ್ಕ ಬೇತೆ ನಮ್ಮ ಕಾರ್ಯಕ್ರಮ ಜವಾಬ್ದಾರಿ ಕಾರ್ಯಕ್ರಮ ಉಂಟು, ನಮ್ಮ ಸಮಾಜ ಪರ ಕೆಲಸ ಉಂಟು,
ಅವು ವಿದ್ಯೆ ಆದಪ್ಪು ವಿದ್ಯೆಡ್ಲ ನೆಂಗುಲ್ಲ ವಿದ್ಯೆಡು ಕೆಲವು ಮಾತ್ರ ವಿದೊಟ್ಟು ಕೆಲಸ ಮಂತದ್ದುಲ್ಲ. ಉಪಾಧ್ಯಕ್ಷ ರಮೇಶ್ ಎನ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಟಿ ವಿಶ್ವನಾಥ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಎಚ್ ಶೇಖರ್ ಹೆಗಡೆ, ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ರೇಷ್ಮಾ ಆರ್ ಶೆಟ್ಟಿ ವೇದಿಕೆಯಲ್ಲಿದ್ದರು. ಕವಿತಾ ಐಆರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರೆ ಟಿ ವಿಶ್ವನಾಥ್ ಶೆಟ್ಟಿ ವಂದಿಸಿದರು. ಧ್ರುವ ಶೆಟ್ಟಿ, ಸೌಮ್ಯ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜುಹು, ಅಂಧೇರಿ, ವರ್ಸೋವಾ, ವಿಲೆ ಪಾರ್ಲೆ ಪರಿಸರದ ಬಂಟ ಬಾಂಧವರನ್ನು ಸಮಾಜಮುಖಿ ಕಾರ್ಯಗಳಿಗಾಗಿ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ನಿಟ್ಟಿನಲ್ಲಿ ಪ್ರಾರಂಭಗೊಂಡ ಜವಾಬ್ ಆರ್ಥಿಕವಾಗಿ ಹಿಂದುಳಿದ ಬಂಟ ಬಾಂಧವರ ಅಗತ್ಯತೆಗೂ ಸ್ಪಂದಿಸುತ್ತಿದೆ. ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರೊಂದಿಗೆ ತುಳುನಾಡಿನ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿಯೂ ವಿಶೇಷ ಮುತುವರ್ಜಿ ವಹಿಸುತ್ತಿರುವ ಜವಾಬ್ನ ಎಲ್ಲಾ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳು, ವಿಶ್ವಸ್ತರು, ಸರ್ವ ಸದಸ್ಯರು ಅಭಿನಂದನಾರ್ಹರು. ಯೋಗೇಶ್ ಹೊಸಬೆಟ್ಟು ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.